ಸುಳ್ಯ ತಾಲೂಕಿನಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರವಾಗಿದ್ದ ಆಸ್ಪತ್ರೆ ಇದೀಗ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ಕೇಂದ್ರವಾಗಿ ಮಾರ್ಪಾಡಾಗಿ ಜಿಲ್ಲೆಯ ವೆನ್ಲಾಕ್ ಆಸ್ಪತ್ರೆಯನ್ನ ಹೊರತುಪಡಿಸಿದರೆ ಸರ್ಕಾರಿ ಸೌಲಭ್ಯ ಸಿಗುವ ಜಿಲ್ಲೆಯ ಏಕೈಕ ಹೈಟೆಕ್ ಆಸ್ಪತ್ರೆ ಇದಾಗಿದೆ. ಆದರೆ ಇದೀಗ ಈ ಆಸ್ಪತ್ರೆಯಲ್ಲಿ ಕೆಲವೊಂದು ನ್ಯೂನತೆಗಳು ಕಂಡುಬರುತ್ತಿದ್ದು ಇದೀಗ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕವಾಗಿ ಆಕ್ರೋಶಕ್ಕೂ ಕಾರಣವಾಗುತ್ತಿದೆ. ವೈದ್ಯರುಗಳ ನಿವಾಸದ ಹಿಂಭಾಗದಲ್ಲಿ ಪಂಚಾಯತ್ ರಸ್ತೆಯಲ್ಲಿ ತೆರಳುವವರು ಉಪಯೋಗಿಸಿದ ನ್ಯಾಪ್ಕಿನ್ಗಳನ್ನು ಪ್ಲಾಸ್ಟಿಕ್ ಕವರ್ಗಳಲ್ಲಿ ಗಂಟು ಹಾಕಿ ತಂದು ಕಾಂಪೌಂಡ್ ಪಕ್ಕದಲ್ಲಿ ಸಾರ್ವಜನಿಕರು ಇರಿಸಿ ಆಸ್ಪತ್ರೆ ಆವರಣದಲ್ಲಿ ಮಲಿನವನ್ನು ಸೃಷ್ಟಿಸುತ್ತಿದ್ದಾರೆ. ವೈದ್ಯರ ಪರೀಕ್ಷೆ ನಡೆಸಲು ಚೀಟಿ ನೀಡುವ ಸ್ವಾಗತ ಕೇಂದ್ರದಲ್ಲಿ ವೈದ್ಯರ ಕುರಿತಾಗಿ ವಿಚಾರಿಸಿದಾಗ ಬೇಜವಾಬ್ದಾರಿಯುತವಾಗಿ ದರ್ಪದ ಉತ್ತರಗಳನ್ನು ನೀಡುತ್ತಿದ್ದಾರೆ ಎಂದು ಸಾರ್ವಜನಿಕರು ಹೇಳುತ್ತಾರೆ. ಅಲ್ಲದೆ ಅಡುಗೆ ಕೊಠಡಿಯ ನೀರು ಗುಂಡಿಯಲ್ಲಿ ತುಂಬಿ ಮೇಲೆ ಬರುತ್ತಿದ್ದು ಇದು ದುರ್ಗಂಧವನ್ನು ಬೀರುತ್ತದೆ ಎಂಬುದಾಗಿ ಒಳರೋಗಿಗಳ ಮಾತಾಗಿದ್ದು ಇದರ ಕುರಿತು ಆರೋಗ್ಯ ಇಲಾಖೆಯು ಗಂಭೀರವಾಗಿ ಪರಿಗಣಿಸಬೇಕಿದೆ. ಕೂಡಲೇ ಸರ್ಕಾರವು ಆಸ್ಪತ್ರೆಯನ್ನ ರಕ್ಷಾ ಸಮಿತಿ ಅಧ್ಯಕ್ಷರು ಮತ್ತು ಸದಸ್ಯರ ಉಪಸ್ಥಿತಿಯಲ್ಲಿ ಸಚಿವರು ಮತ್ತು ಹಿರಿಯ ಪದಾಧಿಕಾರಿಗಳು ಪರಿಶೀಲನೆ ನಡೆಸಬೇಕು ಎಂದು ರಕ್ಷಾ ಸಮಿತಿಯ ಸದಸ್ಯರ ಆಗ್ರಹವಾಗಿದೆ. ಇತ್ತ ಡಯಾಲಿಸಿಸ್ ಕೇಂದ್ರದಲ್ಲಿ ಕೆಲ ಮೆಷನರಿಗಳಿಗೆ ಯುಪಿಎಸ್ ಅಳವಡಿಸದೆ ಸಮಸ್ಯೆಗಳಾಗುತ್ತಿದ್ದರೆ ಇತ್ತ ವಿದ್ಯುತ್ ಸಮಸ್ಯೆಯನ್ನ ಹೇಳತೀರದಾಗಿದೆ. ಇವೆಲ್ಲದರ ಮಧ್ಯೆ ಸಾರ್ವಜನಿಕರು ಆಸ್ಪತ್ರೆಯ ಆವರಣದಲ್ಲಿ ತ್ಯಾಜ್ಯಗಳನ್ನು ಎಸೆಯುತ್ತಿದ್ದರೆ ಇತ್ತ ನೂತನವಾಗಿ ನಿರ್ಮಾಣಗೊಂಡ ಶವಗಾರ ಕಾರ್ಯಾಚರಣೆ ಇನ್ನೂ ಪ್ರಾರಂಭಗೊಂಡಿಲ್ಲ. ಜೊತೆಗೆ ಅನೇಕ ಸಮಸ್ಯೆಗಳು ಆಸ್ಪತ್ರೆಯಲ್ಲಿ ಇದ್ದು ತಕ್ಷಣ ಆರೋಗ್ಯ ಸಚಿವರು ಖುದ್ದಾಗಿ ಭೇಟಿ ನೀಡಿ ಒಳರೋಗಿಗಳು ಮತ್ತು ಹೊರರೋಗಿಗಳಾಗಿ ಆಗಮಿಸುವವರಲ್ಲಿ ವಿಚಾರಿಸಬೇಕು. ಆಗ ಸತ್ಯಾಸತ್ಯತೆಗಳು ತಿಳಿಯಲಿದೆ ಎಂದು ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯ ರಾಧಾಕೃಷ್ಣ ಪರಿವಾರಕ್ಕಾನ ಹೇಳುತ್ತಾರೆ. ಉತ್ತಮ ವೈದ್ಯರ ತಂಡಕ್ಕೆ ನೆರವಾಗಲು ಬೇಕಿದೆ ಆಡಳಿತಾತ್ಮಕ ಸುಧಾರಣೆ. ಇದೀಗ ಸುಳ್ಯ ತಾಲೂಕು ಆಸ್ಪತ್ರೆಯಲ್ಲಿ ನುರಿತ ವೈದ್ಯರುಗಳು ಕಾರ್ಯನಿರ್ವಹಿಸುತ್ತಿದ್ದು ಉತ್ತಮ ರೀತಿಯಲ್ಲಿ ಸಾರ್ವಜನಿಕರಿಗೆ ಸೇವೆ ಸಿಗುತ್ತಿದೆ. ಇಲ್ಲಿ ಶಸ್ತ್ರಚಿಕಿತ್ಸೆ, ಕಣ್ಣು, ಜನರಲ್ ಮೆಡಿಸಿನ್ ಸೇರಿದಂತೆ ಇತರೆ ಎಲ್ಲ ವೈದ್ಯಾಧಿಕಾರಿಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಆದರೆ ಕೆಲವೊಂದು ಆಡಳಿತಾತ್ಮಕ ಸುಧಾರಣೆಗಳು ಆದಷ್ಟು ಬೇಗ ಆಗಬೇಕೆಂದು ಎಂಬುವುದು ಹೊರರೋಗಿ, ಒಳರೋಗಿಗಳು ಮತ್ತು ಸಾರ್ವಜನಿಕರ ಮಾತಾಗಿದೆ. ಪುಷ್ಪರಾಜ್ ಶೆಟ್ಟಿ, ವಿ4 ನ್ಯೂಸ್, ಸುಳ್ಯ. ಮಂಗಳೂರಿನ ವಿಜಯ್ ಪಿಯು ಮಾಲ್ನಲ್ಲಿರುವ ಎಲ್ಇಡಿ ಝೋನ್ ಗ್ರಾಹಕರ ಅತ್ಯುತ್ತಮ ಸೇವೆಗೆ ಹೆಸರಾದ ವಿದ್ಯುತ್ ಉಪಕರಣಗಳ ಮಳಿಗೆ. ಹೆಸರಾಂತ ಬ್ರ್ಯಾಂಡ್ಗಳಾದ ಫಿಲಿಪ್ಸ್, ಮ್ಯಾಸ್ಕಾನ್, ಲಾಫೆಟ್, ಎಲ್ಇಡಿ ಲ್ಯೂಮ್ ಇನ್ನೂ ಅನೇಕ ಕಂಪನಿಗಳ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ನಮ್ಮಲ್ಲಿ ಆಕರ್ಷಕ ಕಡಿಮೆ ದರದಲ್ಲಿ ದೊರೆಯುತ್ತವೆ. ಆಕರ್ಷಕ ಅಲಂಕಾರಿಕ ತೂಗುದೀಪಗಳು, ಎಲ್ಇಡಿ ಶಾಂಡ್ಲಿಯರ್ಸ್, ವಾಲ್ ಲೈಟ್ಸ್, ಎಲ್ಇಡಿ ಮಿರರ್ಸ್, ವಾಟರ್ ಹೀಟರ್ಸ್, ಬಿಎಲ್ಡಿಸಿ ಫ್ಯಾನ್ಸ್, ಇದರೊಂದಿಗೆ ಕ್ರಾಂಪ್ಟನ್, ಆಟನ್ಬರ್ಗ್, ಓರಿಯಂಟ್ ಫ್ಯಾನ್ಸ್, ಎಒ ಸ್ಮಿತ್ ಪ್ಯೂರಿಫೈಯರ್ ಸ್ಪರ್ಧಾತ್ಮಕ ಬೆಲೆಯಲ್ಲಿ ದೊರೆಯುತ್ತವೆ. ನುರಿತ ತಜ್ಞರಿಂದ ಸರ್ವಿಸ್ ಕೂಡ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಶೋರೂಮ್ ಎಲ್ಇಡಿ ಝೋನ್ ಅನ್ನು ಸಂಪರ್ಕಿಸಿ.